ಒಬ್ಬ ಶಾಸಕರು ಬೇಲಿಯ ಒಲ ಮೇದಿದ್ದಾರೆ. ಮಾತಾಡಿದರೆ ಹೇಳ್ತಾರೆ ಐವನ್ನ ಅಪ್ಪನ ಶಾಲೆ ಅಲ್ಲ. ಸರಿಯಪ್ಪ, ನನ್ನ ಅಪ್ಪನ ಶಾಲೆ ಅಲ್ಲ, ನನ್ನ ಅಪ್ಪನ ಶಾಲೆ ಅಲ್ಲ, ವೇದವಾಸ್ ಕಾಮತನ ಅಪ್ಪನ ಶಾಲೆಯೂ ಅಲ್ಲ. ನನ್ನ ರಾಜಕೀಯವನ್ನು ಕ್ರೆಡಿಬಿಲಿಟಿ ಮಾಡಬೇಡಿ. ಯು ಡೋಂಟ್ ಆಸ್ಕ್ ಮೈ ಪೊಲಿಟಿಕಲ್ ಕೆರಿಯರ್. ನಾನು 21 ವರ್ಷ ಮತದಾನ ಹಕ್ಕು ಪ್ರಾರಂಭ ಆಗುವಾಗಲೇ ಮಂಡಲ ಪಂಚಾಯತ್ ಚುನಾವಣೆಗೆ ನೇಗಿಲುತ್ತ ರೈತಲ್ಲಿ ನಿಂತು ಗೆದ್ದು ಬಂದು ರಾಜಕಾರಣ ಮಾಡಿದವನು. ನನ್ನ ಬ್ಲಡ್ಡಲ್ಲಿ ಇದೆ. ನಾನು ರಾಜಕೀಯ ಪ್ರಾರಂಭ ಮಾಡಿದ್ದು ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಚುನಾವಣೆಯಲ್ಲಿ ನಿಂತು ಕಾಲೇಜಿನಲ್ಲಿ ಗೆದ್ದು ಆಲ್ ಕಾಲೇಜ್ ಯೂನಿಯನ್ ಜನರಲ್ ಸೆಕ್ರೆಟರಿ ಆಗಿ, ಲಾ ಕಾಲೇಜಿನ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದವನು, ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿದವನು, ಅನೇಕ ಸ್ಟೂಡೆಂಟ್ಸ್ ಯೂನಿಯನ್ಗಳು, ಲೇಬರ್ಸ್ ಯೂನಿಯನ್ಗಳನ್ನು ಕಟ್ಟಿದವನು ನಾನು. ನೀವು ಏನೋ ಆಕಸ್ಮಿಕವಾಗಿ ರಾಜಕಾರಣಿ ಆಗಿದ್ದೀರಿ. ನನ್ನ ತಂದೆಯ ಬಗ್ಗೆ, ಇನ್ನೊಬ್ಬನ ತಂದೆಯ ಬಗ್ಗೆ ಮಾತಾಡಬೇಡಿ ಶಾಸಕರೇ. ಇದು ನಿಮಗೆ ಇದು ಒಳ್ಳೆಯದನ್ನು ತರೋದಿಲ್ಲ. ಮತ್ತೆ ನಮ್ಮನ್ನು ಚಾಲೆಂಜ್ ಮಾಡಬೇಡಿ. ನಮ್ಮನ್ನು ಚಾಲೆಂಜ್ ಮಾಡಿದರೆ ಒಳ್ಳೇದಾಗಿರೋದಿಲ್ಲ. ನಾನು ಕ್ಯಾಬಿನೆಟ್ ರ್ಯಾಂಕಲ್ಲಿ ಕೆಲಸ ಮಾಡಿದ್ದೇನೆ. ನಾನು 6 ವರ್ಷ ಶಾಸಕನಾಗಿದ್ದೆ. 6 ವರ್ಷದಲ್ಲಿ 2 ಬಾರಿ ಕ್ಯಾಬಿನೆಟ್ ರ್ಯಾಂಕನ್ನು ತೆಗೆದುಕೊಂಡು ಕೆಲಸ ಮಾಡಿದ್ದೇನೆ, ಸಮರ್ಥವಾಗಿ ಮಾಡಿದ್ದೇನೆ. ಗೌರ್ಮೆಂಟ್ ಚೀಫ್ ವಿಪ್ ಆಗಿದ್ದೆ, ಚೀಫ್ ಮಿನಿಸ್ಟರ್ನ ಪಾರ್ಲಿಮೆಂಟ್ ಸೆಕ್ರೆಟರಿ ಆಗಿದ್ದೆ. ನೀವೇನಾದ್ರಿ? ನೀವೆಷ್ಟು ಜನ ಬಡವರಿಗೆ ಸಹಾಯ ಮಾಡಿದ್ರಿ? ಚರ್ಚೆ ಮಾಡೋಣ. ಬಿಟ್ಟು ನಮ್ಮ ಕ್ರೆಡಿಬಿಲಿಟಿಯನ್ನು ಚಾಲೆಂಜ್ ಮಾಡಬೇಡಿ. ಇಟ್ ಈಸ್ ನಾಟ್ ಯುವರ್ ಡ್ಯೂಟಿ ಬೀಯಿಂಗ್ ಎನ್ MLA. ಇಷ್ಟನ್ನು ವೇದವಾಸ್ ಕಾಮತಿಗೆ ಹೇಳಿ ಬಯಸ್ತೇನೆ ನಾನು. ಥ್ಯಾಂಕ್ ಯು.